ಸಂಶಯಗಳನ್ನು ನಮಗೆ ಫೋನ್ನ ಮುಖಾಂತರ ತಿಳಿಸ್ಕೊಡ್ತಾ ಇದ್ರು. ಅದೇ ರೀತಿ ಅದಕ್ಕಾಗಿ ನಾವು ನಿನ್ನೆ ಪೇಪರಲ್ಲಿ ಕೆಲವು ಹೆದ್ದಾರಿ ಸಂಸ್ಥೆಯ ಮುಖ್ಯಸ್ಥರೇನಿದ್ದಾರೆ ಅವರೊಂದು ಸ್ಟೇಟ್ಮೆಂಟ್ಗಳನ್ನು ಕೊಟ್ಟರು. ಆ ಸ್ಟೇಟ್ಮೆಂಟು ಕೊಟ್ಟ ಕೂಡಲೇ ನಾವು ಮತ್ತೆ ಈ ಹೋರಾಟ ಮಾಡುವಂಥ ಅನಿವಾರ್ಯಕ್ಕೆ ನಾವು ಸಿಲುಕಿದಂತೆ ಕಾಣ್ತಾ ಇದೆ. ಅದಕ್ಕೋಸ್ಕರ ನಾವು ಈ ಟೋಲ್ ಬೂತನ್ನು ಇಲ್ಲಿ ಪರಿಶೀಲನೆ ಮಾಡಲಿಕ್ಕೆ ನಾವು ಇಲ್ಲಿ ಬಂದಿದ್ದೇವೆ. ಬಹುಶಃ ಇಲ್ಲಿಯ ಪರಿಸ್ಥಿತಿಗಳನ್ನು ನೋಡಿದರೆ ಖಂಡಿತ ಇವತ್ತಲ್ಲ ನಾಳೆ ಇಷ್ಟು ಅಪಘಾತ ಆಯಿತು, ಇಷ್ಟು ಜನ ಸತ್ತರು, ಇಲ್ಲಿ 2-3 ಜನ ಜೀವಗಳನ್ನು ಕಳ್ಕೊಂಡ್ರು, ಕೆಲವು ಇದೆಲ್ಲ ಕಬ್ಬಿಣ ಇದೆಲ್ಲ ನೇತಾಡ್ತಾ ಉಂಟು. ಆದರೂ ಈ ಹೆದ್ದಾರಿ ಪ್ರಾಧಿಕಾರದವರಿಗೆ ಅದರ ಯಾವುದರ ಬಗ್ಗೆ ಕಾಳಜಿಗಳು ಇರುವುದಿಲ್ಲ. ಇದನ್ನು ನಾವು ಮನಗಂಡು ಇವತ್ತು ಸ್ಥಳ ಪರಿಶೀಲನೆಗೆ ಬಂದಿದ್ದೇವೆ. ಇಲ್ಲಿ ಅವ್ಯವಸ್ಥೆಗಳನ್ನು ನಾವು ನಾಳೆ ಎಲ್ಲ ನಾಡ್ದು DC ಹತ್ರ ಮತ್ತು ನಮ್ಮ ಹೆದ್ದಾರಿ ಪ್ರಾಧಿಕಾರದ MD ಅವರ ಹತ್ರ ಹೋಗಿ ಅವರ ಗಮನಕ್ಕೆ ತರ್ತೇವೆ.